ಒಂದು ಕಾಲದಲ್ಲಿ ನಿಂತ ನೀರಾಗಿದ್ದ ತುಳು ಚಿತ್ರರಂಗ ಇದೀಗ ಬೆಳೆದು ಹೆಮ್ಮರವಾಗಿದೆ. ಕೋಸ್ಟಲ್ ವುಡ್ ಅನ್ನೋ ಹೆಸರಿನ ಮೂಲಕ ಬರೀ ತುಳುನಾಡು ಮಾತ್ರವಲ್ಲ, ರಾಜ್ಯ ದೇಶ ವಿದೇಶಗಳ ಪರದೆಯಲ್ಲಿ ತುಳು ಚಿತ್ರಗಳು ರಾರಾಜಿಸುತ್ತಿದೆ. ಈ ಮಧ್ಯೆ ತಿಂಗಳಲ್ಲಿ 2-3 ಕೆಲವೊಮ್ಮೆ ವಾರದಲ್ಲೇ 2 ಚಿತ್ರಗಳು ತೆರೆ ಕಾಣುವ ಮಟ್ಟಕ್ಕೆ ತುಳು ಚಿತ್ರರಂಗ ಬೆಳೆದು ನಿಂತಿದೆ. ಹೀಗಿರುವಾಗ ಒಂದಿಷ್ಟು ಚಿತ್ರಗಳು ಗೆದ್ದು ಬೀಗಿ ಕೋಟಿ ಸಂಪಾದಿಸಿದ್ರೆ ಮತ್ತೊಂದಿಷ್ಟು ತುಳು ಚಿತ್ರಗಳು ಸೋತು ಕಂಬನಿ ಹಾಕ್ತಿವೆ. ಈ ಪಟ್ಟಿಯಲ್ಲಿ ಗೆಲುವಿನ ಗದ್ದುಗೆಗೆ ಏರುವ ಯೋಗ್ಯತೆ ಇರುವ ಚಿತ್ರಗಳು ಇದಾವೆ ಎನ್ನುವುದೇ ನೋವಿನ ಸಂಗತಿ. ಇದರಲ್ಲಿ ಒಂದು ಎನ್ನ. ಎಸ್, ಫೆಬ್ರವರಿ 14, 2020 ತುಳುನಾಡಿನಾದ್ಯಂತ ತೆರೆ ಕಂಡ ಎನ್ನ ಆರಂಭದಿಂದಲೇ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿದ ಸಿನಿಮಾ. ಪಕ್ಕಾ ಲವ್ ಸ್ಟೋರಿಯೊಂದಿಗೆ ಯಾವುದೇ ಅಸಹ್ಯ ಹುಟ್ಟಿಸುವ ಸಂಭಾಷಣೆ ಇಲ್ಲದೆ ಕುಟುಂಬ ಸಮೇತರಾಗಿ ಯಾವುದೇ ಮುಜುಗರ ಇಲ್ಲದೆ ನೋಡುವ ಅತ್ಯುತ್ತಮ ಕಥಾಹಂದರವನ್ನು ಹೊಂದಿತ್ತು. ಬೆರಳೆಣಿಕೆಯ ಕಲಾವಿದರನ್ನು ಬಿಟ್ರೆ ಮಿಕ್ಕವರೆಲ್ಲ ಹೊಸಬರೇ. ಮೊಬೈಲ್ನಲ್ಲಿ ಬರೋ ಅದೇ ಹಲಸಿದ ಹಾಸ್ಯ, ಅದೇ ಓವರ್ ಆಕ್ಟಿಂಗ್, ಹೊಸತನ ಏನಿಲ್ವಾ ಅಂತ ಬಾಯ್ ಬಡ್ಕೊಳ್ಳೋರಿಗೆ ಇದೊಂದು ಅತ್ಯದ್ಭುತ ಸಿನಿಮಾ. ಆದ್ರೆ ಗೆಲ್ಲುವ ಎಲ್ಲ ಅರ್ಹತೆ ಇದ್ರೂ ಚಿತ್ರ ಮಾತ್ರ ಗೆಲ್ಲೇ ಇಲ್ಲ. ತುಳು ಚಿತ್ರರಂಗಕ್ಕೆ ಚಿರಪರಿಚಿತರಾದ ವಿಶ್ವನಾಥ್ ಕೋಡಿಕಲ್ ನಿರ್ದೇಶನದ ಎನ್ನ ಚಿತ್ರದ ಮೇಲೆ ಇಂಡಸ್ಟ್ರಿ ಮಾತ್ರವಲ್ಲ, ವಿಶ್ವನಾಥ್ ಕೋಡಿಕಲ್ ಅವರಿಗೂ ಸಾಕಷ್ಟು ನಿರೀಕ್ಷೆಗಳಿತ್ತು. ಏಕೆಂದ್ರೆ ಚಿತ್ರದ ಕಥೆಯೇ ಆಗಿತ್ತು. ಪ್ರೇಕ್ಷಕರಿಗೆ ಎಲ್ಲೂ ವಾಕರಿಕೆ ಬಾರದಂತೆ ಚಿತ್ರಕಥೆಯನ್ನು ಹೆಣೆಯಲಾಗಿತ್ತು. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಪ್ರತಿಯೊಬ್ಬರ ಜೀವನಕ್ಕೆ ಕತೆ ಹತ್ತಿರವಾಗಿತ್ತು. ಆದ್ರೂ ಚಿತ್ರ ಸೋಲೋದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದ್ರೆ ಒಂದಿಷ್ಟು ಅಂಶಗಳು ಹಾಗೆ ಕಣ್ಮುಂದೆ ಬರುತ್ತೆ. ಅದರಲ್ಲಿ ಬಹುಮುಖ್ಯವಾದದ್ದು ಹೊಸ ಕಲಾವಿದರಿಗೆ ಕೊಟ್ಟ ಮನ್ನಣೆ. ಹೌದು, ಅದೆಷ್ಟೋ ಮಂದಿಗೆ ಟ್ಯಾಲೆಂಟ್ ಇದ್ರೂ ಅವಕಾಶದಿಂದ ವಂಚಿತರಾಗಿದ್ದಾರೆ. ಇವರಿಗೂ ಅವಕಾಶ ಸಿಗಬೇಕು ಅನ್ನೋ ಆಶಯದೊಂದಿಗೆ ಆಡಿಷನ್ ಮೂಲಕ ಹೊಸ ಕಲಾವಿದರ ಆಯ್ಕೆಯನ್ನು ಮಾಡಿದ್ರು ವಿಶ್ವನಾಥ್ ಕೋಡಿಕಲ್. ಪೃಥ್ವಿ ಅಂಬರ್, RJ ವಿನೀತ್, ರಮೇಶ್ ರೈ ಕುಕ್ಕುವಳ್ಳಿ ಸೇರಿದಂತೆ ಬೆರಳೆಣಿಕೆಯ ಕಲಾವಿದರನ್ನು ಬಿಟ್ಟರೆ 173 ಮಂದಿ ಹೊಸಬರೇ. ಚಿತ್ರೀಕರಣ ನಡೆಯಿತು, ಎಲ್ಲವೂ ಮುಗಿಯಿತು, ರಿಲೀಸ್ ಡೇಟ್ ಅನೌನ್ಸ್ ಕೂಡ ಆಯಿತು. ಹೀಗೆ ದಿನಗಣನೆ ಶುರುವಾಗ್ತಾ ಇದ್ದಂತೆ ಅಂದು ಅವಕಾಶ ಕೇಳ್ಕೊಂಡು ಬಂದ ಒಬ್ಬ ಕಲಾವಿದನ ಸುಳಿಯೂ ಇರಲಿಲ್ಲ. ಕೊನೆಗೆ ನಿರ್ದೇಶಕ ವಿಶ್ವನಾಥ್ ಕೋಡಿಕಲ್ ಏಕಾಂಗಿಯಾಗಿ ಮಂಗಳೂರು, ಬೆಂಗಳೂರು, ಚೆನ್ನೈಗೆ ಓಡಾಟ ನಡೆಸಿದ್ರು. ಇತ್ತ ಪಬ್ಲಿಸಿಟಿ ಮಾಡೋಕಂತೂ ಯಾರೂ ಇಲ್ಲ. ಒನ್ ಮ್ಯಾನ್ ಶೋನಲ್ಲಿ ಚಿತ್ರ ರಿಲೀಸ್ ಆಯಿತು. ಲವ್ ಸ್ಟೋರಿ ಅಂದಮೇಲೆ ಸ್ಟೂಡೆಂಟ್ ಆಡಿಯನ್ಸ್ ಕಾಮನ್. ಇದೇ ಟೈಮ್ನಲ್ಲಿ ಎಕ್ಸಾಮ್ ಬೇರೆ ಶುರುವಾಯಿತು. ಹೀಗಾಗಿ ಟಾರ್ಗೆಟ್ ಆಡಿಯನ್ಸ್ ಚಿತ್ರಮಂದಿರದತ್ತ ಸುಳಿಲೇ ಇಲ್ಲ. ಇವೆಲ್ಲದರ ನಡುವೆ ಚಿತ್ರ ತೆರೆ ಕಾಣೋಕೆ ಇನ್ನೇನು 1-2 ವಾರ ಇರಬೇಕು. ಈ ವೇಳೆ ಇದು ನನ್ನ ಕತೆ ಎಂದು ಯಾರೋ ಮಹಿಳೆಯೊಬ್ಬರು ಧ್ವನಿ ಎತ್ತಿದ್ರು. ರಿಲೀಸ್ ಆದ ಬಳಿಕ ಅದು ತಣ್ಣಗಾಯಿತು. ಈ ವಿವಾದವನ್ನು ಪಕ್ಕಕ್ಕಿಡೋಣ. ಆದ್ರೆ ಎನ್ನ ಸೋಲೋದಕ್ಕೆ ಮುಖ್ಯ 2 ಕಾರಣ ಅಂದ್ರೆ, ಒಂದು ಹೊಸ ಕಲಾವಿದರಿಗೆ ಕೊಟ್ಟಿರುವ ಅವಕಾಶ, ಮತ್ತೊಂದು ರಿಲೀಸ್ ಟೈಮ್ನಲ್ಲಿ ನಡೆದ ಎಕ್ಸಾಮ್. ಇದು ಸಿನಿಮಾದ ಬಗ್ಗೆ ಮಾಹಿತಿ ಕೊಡುವ ಚಾನಲ್ ಆಗಿದ್ದು, ರಹಸ್ಯಕಾರಿ ದ್ವೀಪಗಳು, ಮತ್ಸ್ಯಲೋಕದ ವಿಚಿತ್ರಗಳು, ಭಯಾನಕ ಸ್ಥಳಗಳು, ಪುರಾತನ ಇತಿಹಾಸಗಳು, ಹೀಗೆ ಕುತೂಹಲಕಾರಿ ವಿಚಾರಗಳನ್ನು ತಿಳಿದುಕೊಳ್ಳುವ ಆಸಕ್ತಿ ನಿಮಗಿದ್ರೆ ದಯವಿಟ್ಟು ಜಿಯೋಗ್ರಫಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ. ಕೋಸ್ಟಲ್ ಕನ್ನಡಕ್ಕೆ ನೀವು ನೀಡಿರೋ ಪ್ರೋತ್ಸಾಹದಂತೆ ಜಿಯೋಗ್ರಫಿ ಕನ್ನಡಕ್ಕೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಅತ್ಯಗತ್ಯ. ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಲಾಗಿದೆ. ದಯವಿಟ್ಟು ಈ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ವೀಕ್ಷಿಸಿ ಆಶೀರ್ವದಿಸಿ. 173 ಮಂದಿ ಹೊಸ ಕಲಾವಿದರು ನಿರ್ದೇಶಕರಿಗೆ ಸಾಥ್ ಕೊಡ್ತಿದ್ರೆ ಚಿತ್ರ 100% ಗೆದ್ದೇ ಗೆಲ್ತಿತ್ತು. ಒಬ್ಬೊಬ್ಬ 10 ಮಂದಿಯನ್ನು ಚಿತ್ರಮಂದಿರದತ್ತ ಹೋಗುವ ತರ ಮಾಡ್ತಿದ್ರೆ ಸಾಕಾಗ್ತಿತ್ತು. ಅಲ್ಲೇ ಚಿತ್ರ ಗೆದ್ದು ಬೀಗ್ತಿತ್ತು. ಈ ಗೆಲುವು ಮುಂಬರುವ ಎಲ್ಲ ಫಿಲಂ ಮೇಕರ್ಸ್ಗೂ ಮಾದರಿಯಾಗ್ತಿತ್ತು. ಇದರಿಂದ ಮತ್ತೊಂದಷ್ಟು ಹೊಸ ಕಲಾವಿದರಿಗೆ ಅವಕಾಶ ಸಿಗ್ತಿತ್ತು. ಆದರೆ ಅವಕಾಶ ಸಿಕ್ಕ ಬಳಿಕ ನಿರ್ದೇಶಕರಿಗೆ ಕೈಕೊಟ್ಟ ಪರಿಣಾಮ ಹೊಸಬರಿಗೆ ಅವಕಾಶ ಏಕೆ ಕೊಡಬಾರದು ಅಂದ್ರೆ ಎನ್ನ ಸಿನಿಮಾದ ಉದಾಹರಣೆ ಕೊಡುವಂತಾಗಿದೆ. ನಡೆದದ್ದು ನಡೆದು ಹೋಯಿತು, ಚಿತ್ರವಂತೂ ಸೋತಾಯಿತು. ಒಂದೊಳ್ಳೆ ಮನಸ್ಸಿನ ನಿರ್ದೇಶಕ ಹಾಗೆ ಒಂದೊಳ್ಳೆ ಸಿನಿಮಾ ಹೊಸ ಕಲಾವಿದರ ಆಯ್ಕೆಯಿಂದ ಸೋತಿತು ಅನ್ನೋದು ತುಳು ಚಿತ್ರರಂಗದ ಇತಿಹಾಸದ ಪುಟಗಳಲ್ಲಿ ಒಂದು. ಮುಂದಾದ್ರೂ ಇಂತಹ ಒಳ್ಳೆಯ ನಿರ್ದೇಶಕರ ಚಿತ್ರಕ್ಕೆ ಬೆಂಬಲಿಸೋಣ. ಧನ್ಯವಾದಗಳು. ಅಮ್ಮೋ ಜಗನ್ಮಾತಿ ಆದಿಮಾಯೇ ಭಾರತದಿಂದ ಬಂದ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಆಗ್ನೇಯದಿಂದ ಎಲ್ಲರನ್ನೂ ಸೇರಿಸಿದ್ದೇವಂತೆ.
ಶಿರ್ಸಿಯಿಂದ ಬಂದ ನಿನ್ನನ್ನು ಬಿಟ್ಟೇವಾ, ಬಾ ಜಾಲಿ ಮಾಡುವ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ ಗಳನ್ನ ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.